ಅವರು ಕಿರಿಕಿರಿ ಎಷ್ಟೈತೆ ಅಂತೇಳಿ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾನ್ಯ ಅಧ್ಯಕ್ಷರೇ ಬ್ರಿಟಿಷರನ್ನ ನಾವೆಲ್ಲ ಓಡಿಸ್ಬಿಟ್ಟಿವಿ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಬ್ರಿಟಿಷರ ಒಂದು ಪಳವಳಿಕೆ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಅಧಿಕಾರಿಗಳೇ ಬೇರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ ಬೇರೆ. ಬ್ರಿಟಿಷರು ಬಿಟ್ಟೋದಂತ ಒಂದು ಪಳವಳಿಕೆ ಅಂದ್ರೆ ತಪ್ಪಾಗಲಾರಂತ ಮಾನ್ಯ ಅಧ್ಯಕ್ಷರೇ. ಇವತ್ತು ಆ ಮಹಿಳೆ ವಿಷ ಕುಡಿದು ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ನಾವು ಮೊನ್ನೆ CC ಪಾಟೀಲ್ ವಿನಂತಿ ಮಾಡಿದ್ವಿ, ಇನ್ನೊಂದು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮಾನ್ಯ ಅಧ್ಯಕ್ಷರೇ ಆ ದುಡ್ಡು ಕೊಟ್ಬಿಟ್ರೆ ಆ ಮಹಿಳೆ ಜೀವ ತರಲಿಕ್ಕಾಗತ್ತಾ? ಅಧಿಕಾರಿಗಳು ವಿವೇಚನೆಯಿಂದ ವರ್ತನೆ ಮಾಡ್ಬೇಕು ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಇವತ್ತು ಫಾರೆಸ್ಟ್ ಮಿನಿಸ್ಟ್ರಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಫಾರೆಸ್ಟ್ ಮಿನಿಸ್ಟ್ರಿಗೆ ಫಾರೆಸ್ಟ್ ಬಗ್ಗೆ ಎಲ್ಲ ಗೊತ್ತೈತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬಯಲು ಸೀಮೆಯರಲ್ರ. ಬೆಳಗಾಂ ಜಿಲ್ಲೆ ಅಲ್ಲಿ ಖಾನಾಪುರ ಎಲ್ಲ ಫಾರೆಸ್ಟ್ ಇದೆ, ನೋಡಿದಾರ ಇಲ್ಲ ಮಾನ್ಯ ಅಧ್ಯಕ್ಷ, ಅವ್ರ ಅಣ್ಣನ ಬಗ್ಗೆ ಅಷ್ಟು ಮಾಹಿತಿ ಇದ್ದಾಗಿಲ್ಲ. ಮಾಹಿತಿ ಇದ್ರೆ ಈ ಒಂದು ಜೀವ ಹೋಗ್ತಿದ್ದಲ್ಲ ಅಂತ ನನ್ನ ಅನಿಸಿಕೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರ ಜೀವ ಕಳ್ಕೊಂತಾರ, ಅದಕ್ಕೆ ಪರಿಹಾರ ಕೊಡ್ತಾರ, ಇದೊಂದು ಇದನ್ನ ವ್ಯವಸ್ಥೆನೇ ಆಗ್ಬಾರ್ದು ಅಂತ ಹೇಳಿ ನಾನು ವಿನಂತಿ ಪೂರ್ವಕವಾಗಿ ಹೇಳಿ, ಇವತ್ತು ನಿನ್ನೆ AG ರಾಮೇಸ್ವಾಮಿ ಅವರು ಮಾತಾಡಿದ್ರು, ಲಕ್ಷ ಕೋಟಿ ಗಂಟ್ಲೆ ಇಲ್ಲಿ ಜಮೀನು ಹೊಡೆದಾರ, ಅದಕ್ಕೆ ಅಧಿಕಾರಿಗಳನ್ನ ತಂದು ಇಲ್ಲಿ ಬಿಡ್ರಿ, ಅದನ್ನೆಲ್ಲ ವಸೂಲು ಮಾಡ್ರಿ. 6 ಎಕರೆ ಜಮೀನು ಸಾಗುವಳಿ ಮಾಡ್ತಾ ಇದ್ದ ರೈತರು ಇವತ್ತು ಹೀನಾಯವಾಗಿ ಜೀವ ಕಳೆಯುವಂತ ವ್ಯವಸ್ಥೆ ಬರಬಾರ್ದು ಅಂತ ಹೇಳಿ ನಾನು ಹೇಳ್ತೇನೆ. ಈಗ